ಏನೇ ನನ್ನನ್ನು ಬೆಳೆಸಿದವ ನೀನು ಅಲ್ವೇ? ಆಹಾ, ನಾನೆಂತ ಠಾಕು ಟೀಕು ನೋಡು, ನಡೆಯುವ ಚಂದ. ನಮ್ಮವರೆಲ್ಲ ಹೇಳುವುದೇನು? ಮಂದಗಮನೆ. ಮಂದಗಮನೆ? ಹೌದು, ನಡೆಯುವುದು ಹಾಗೆ. ಮಂದಗಮನೆ, ಆನೆ ನಡೆದ ಹಾಗೆ. ಬಹಳ ಚಂದ ಅಲ್ವಾ? ಎಂತದ್ದೇ ಏನು ಆನೆ ನಡೆಯುವುದು ಹೇಗೆ ಮತ್ತೆ? ಅಲ್ವಾ? ಹಂಸಗಮನ ಅಂದ್ರೆ ಹೇಗೆ? ಹಂಸಪಾದ ಇಲ್ಲ, ಹಂಸಪಾದ ಕರ್ಮಪಾದ. ಹಂಸ ಗಮನೆ, ಹಂಸ ನಡೆಯುವ ರೀತಿ. ಹಂಸ ನಡೆಯುವುದು ಹೇಗೆ? ಇದು ನಡೀತಾ ಇರ್ತದೆ, ಅದರ ಬಾಲ ಹೀಗಾಗ್ತಾ ಇರ್ತದೆ. ಹಂಸಗಮನೆ ಅಂತ ಅದಕ್ಕೆ ಹೇಳುದು. ಸರಿ. ಮಂದಗಮನೆ, ನಿಧಾನವಾಗಿ ಹೋಗುದು. ನಾನೀಗ ಹಂಸಗಮನೆಯೂ ಹೌದು, ಮಂದಗಮನೆಯೂ ಹೌದು. ನನಗೆ ಯೋಗ್ಯವಾದಂತಹ ಗಂಡು ಸಿಗಬೇಕು ಅಂತಾದ್ರೆ ಅವ ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು? ಅಂತಹ ಪುಣ್ಯಾತ್ಮನಿಗೆ ನಾನು ಲಭಿಸುವವಳು. ನೋಡು, ಸರಿಯಾಗಿ ನನ್ನ ಆಧಾರದಲ್ಲಿ ದುಂಬಿಗಳು ಮುತ್ತುವಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಆದ್ರೆ ಅವಕಾಶ ನಾನು ಕೊಡ್ಲಿಲ್ಲ ಇಷ್ಟರವರೆಗೆ. ಅಣ್ಣ, ಅದರ ಬಗ್ಗೆ ಹೇಳುವುದಕ್ಕೆ ಬಂದಿದ್ದೇನೆ. ಈಗ ನನಗೆ ಗಂಡು ಸಿಕ್ಕಿದ್ರೆ ಏನು ಮಾಡ್ತೀನಿ ಅಂತ ಕೇಳ್ತೀಯ ನೀನು? ಸಿಕ್ಕಿದ್ರೆ ಮದುವೆ ಆಗಿ ಏನು ಮಾಡ್ತೀನಿ? ಚಿತ್ತದ ನಾಟದಲ್ಲಿ ದಂತಗಳೂರಿ ಮುತ್ತಿಡು ಅವಾಗ ಮತ್ತಿ ದಂತಗಳೂರಿ ಮುತ್ತಿಡು ಕ್ಷಣ ಹೊತ್ತು ಅಗಲದೆ ಗಂಡನು ಅರ್ತಿಯೊಳು ಕುಣಿಸುವೆ ನಲಿಸುವೆ ಕುಣಿಯುವೆ ನಲಿಯುವೆ ಮತ್ತಿ ದಂತಗಳೂರಿ ಮುತ್ತಿಡು ಕ್ಷಣ ಹೊತ್ತಗಲದೆ ಗಂಡನು ಮಾಡು. ಪೂರ್ಣದೇವ, ನೋಡಿದ್ಯಾ ನೀನು ನನ್ನನ್ನು? ನನ್ನ ಈ ರೂಪಕ್ಕೆ ಅನುಗುಣವಾದಂತಹ ಹುಡುಗ ಸಿಕ್ಕಿದೆ. ಅವರನ್ನು ನನ್ನ ಎದೆಗೊತ್ತಿ ಏನು ಮಾಡ್ತೀನಿ? ಎದೆಗೊತ್ತಿ ಅವರಿಗೆ ಬೇಕಾದಂತಹ ಸುಖವನ್ನು ಕೊಡ್ತೇನೆ. ಆಮೇಲೆ ನನ್ನ ಈ ಹಲ್ಲನ್ನು ಅವನ ಕೆನ್ನೆಗೆ ಊರಿ ಮುತ್ತನ್ನು ಕೊಡ್ತೇನೆ. ಅದು ಮಾತ್ರವಲ್ಲ, ಅವರನ್ನು ಕಾಮದಾಟದಲ್ಲಿ ಯಾವಾಗಲೂ ಕುಳಿಸ್ತಾ ಇರ್ತೇನೆ. ಅಣ್ಣ, ನನಗೆ ನೀನು ಮದುವೆ ಮಾಡಲೇಬೇಕು. ಒಪ್ಪದೇ ಇದ್ರೆ ಏನು ಮಾಡ್ತೇನೆ ಗೊತ್ತಾ? ಅವನ ಕಾಲು ಹಿಡಿದು ನೆಲಕ್ಕಪ್ಪಳಿಸಿ ಅವನ ಮಾಂಸ ತಿಂದೇನು. ಮತ್ತೆ ನಿನಗೆ ಗಂಡೇ ಇಲ್ಲ ಅಂತ ಆಗ್ತದಲ್ಲ? ಗಂಡೇ ಇಲ್ಲ ಅಂತ ಆಗ್ತದೆ. ಮದುವೆ ಮಾಡಿ ನೋಡು, ಅವ ಒಪ್ಪದೆ ಇದ್ರೆ ಅಂತಲ್ವಾ, ಆಮೇಲೆ ಅದರ ಬಗ್ಗೆ ನಾನು ಯೋಚನೆ ಮಾಡಿ. ತಂಗಿ ಭಾವವ ಕೇಳ್ದು, ತಂಗಿ ಭಾವವ ಕೇಳ್ದು ತಕ್ಕವಡರೋ ಬಿಡು ಚಿಂತೆಯ ಮನದೊಳು ಶೃಂಗಾರಂಗಳ ತೋರ್ಪ ತಕ್ಕ ಪತಿಯಂ ಜತೆಗೊಳಿಪೇಗೆ ನಿನಗೆ ತಕ್ಕ ಪತಿಯನ್ನು ಸನ್ಮುದದೊಳು ಅಂಗೀಕಾರದಿ ಬೇಗ ಪೋಗಿ ಮಿಗಿನಿ ಮಂದಿರದುಳಿಹುದಿಲ್ಲುತ್ತ ಮಾಂಗಲ್ಯಾತುರದಿಂದ ಇರು ಎಂದ ತಂಗಿ. ಅಣ್ಣ, ನಿನಗೆ ಮದುವೆ ಈ ಸಲ ಮಾಡುವುದೇ ಮಾಡಲೇಬೇಕು ಅಂತ ನಾನು ಕೇಳಿದ್ದು. ಆದರೂ ಕೂಡ ಸಭಾಸ್ಥಾನಕ್ಕೆ ಬಂದು ಕೇಳುವಾಗ ಆಶ್ಚರ್ಯ ಆಯ್ತು. ಯಾಕೆ? ಅಂತಃಪುರದಲ್ಲೇ ಕೇಳಬಹುದಿತ್ತು, ಆದರೂ ಕೂಡ ಸಭಾಸ್ಥಾನಕ್ಕೆ ಬಂದಿದ್ದೀಯಲ್ಲ. ಅಂತಃಪುರದಲ್ಲಿ ಕೇಳಬಹುದಿತ್ತು, ಅದನ್ನ ಒಬ್ಬನಿಗೆ ಮಾತ್ರ ಕೇಳು. ಹೌದು, ಉಳಿದವರಿಗೂ ಕೇಳಬೇಕು. ಈಗ ಉಳಿದವರಿಗೆ ಕೇಳಿ ಸ್ಥಾನಿ ಮುಖ್ಯರಿಗೆ ಕೇಳಿದ್ರೆ
ಅವರು ಸರಿಯಾಗಿ ನಿನ್ನ ಕಿವಿ ಓದುತ್ತಾರೆ. ಓಹೋ, ಇಲ್ಲದಿದ್ರೆ ನೀನು ತಲೆ ಅಲ್ಲಾಡಿಸಿ ಸುಮ್ಮನೆ ಕೂತ್ಕೊಳ್ತೀನಿ. ಅಂದ್ರೆ ನನಗೆ ಜವಾಬ್ದಾರಿ ಇಲ್ಲ ಅಂತ ಹೇಳುವುದಾ? ಹೌದು. ಮತ್ತೆ ಯೋಚಿಸಬೇಡ, ಚಿಂತಿಸಬೇಡ. ನಿನಗೆ ಮದುವೆಯನ್ನು ಈ ಸಲ ಮಾಡಿಸುವುದೇ. ಮಾಡಿಸಲೇಬೇಕು. ವರ ಹೀಗೆ ಇರ್ಬೇಕು ಎನ್ನುವ ಹಾಗೆ ಏನಾದ್ರೂ ಉಂಟಾ? ಓ ಅಲ್ಲಿ ಕೂತದ್ದು ಯಾರು? ತಲೆ ಕೆಳಗೆ ಮಾಡಿದ್ರಲ್ಲ ತಕ್ಕ ಸರಿ. ಅವರು ಬರೀ ಚಿಕ್ಕವರು, ಸಣ್ಣವರು, ಚಿಕ್ಕ ಮತ್ತೆ ಚಿಕ್ಕ ಅವರೇ ಆಗ್ಬೇಕು. ತಕ್ಕವರು ಬೇಡ ಬೇಡ, ಇಲ್ಲಿಯವರು ಬೇಡ, ಇಲ್ಲಿಯವರು ಬೇಡ. ಹೊರಗಿನಿಂದ ಯಾರನ್ನಾದ್ರೂ ನಿನಗೆ ತಕ್ಕುದಾದಂತಹ ವರನನ್ನು. ಏನು ಯೋಚನೆ? ಹೊರಗಿನ ಎಲ್ಲಿ? ದೇವಲೋಕದಲ್ಲಿ ಅಲ್ಲ, ಮತ್ತೆ ಇದ್ದರೆ ಲಂಕೆಯಲ್ಲಿ ಬೇಡ, ಲಂಕೆಯಲ್ಲಿ ಬೇಡ. ಹೊರಗಿಂದ ಎಲ್ಲರೂ ತಕ್ಕುದಾದಂತಹ ವರವನ್ನು ನಾನು ತಂದು ಕೊಡ್ತೇನೆ. ಅಲ್ಲಿಯವರೆಗೆ ನೀನು ಇಲ್ಲಿಯೇ ಓಡಾಡ್ತಿರ್ಬಾರ್ದು. ತಂದು ಕೊಡ್ಲಿಕ್ಕೆ ಕೈ ಚೀಲದಲ್ಲಿ ಇಟ್ಕೊಂಡು ಹಾಗಲ್ಲ, ಕರೆಸ್ತೇನೆ. ಕರೆಸ್ತೀಯಾ? ಮಂತ್ರಿಗಳಲ್ಲಿ ಹೇಳಿಯೋ ಓಲೆಯನ್ನಾದರೂ ಕಳುಹಿಸಿಯೋ ಅಥವಾ ನಾನೇ ಹೋಗಿ ಕರೆತರ್ತೇನೆ. ನೀನು ಹೋಗುದು ಬೇಡ. ನೀನು 14 ಲೋಕದ ಅಧಿಪತಿ. ಅಧಿಪತಿಯಾದಂತಹ ನಿನ್ನ ಮಾತನ್ನು ಕೇಳದವರು ಯಾರೂ ಇಲ್ಲ. ಹುಡುಕುವುದಕ್ಕೆ ಜನ ಕಳುಹಿಸು, ಎಲ್ಲ ಗೊತ್ತಾಗ್ತದೆ. ಸರಿ, ಅಷ್ಟರವರೆಗೆ ವಿದೇಶದಿಂದ ತರಿಸಿದ್ದೇನೆ ತನುಗಂಧದ ವರ್ಧನೆಗಾಗಿ. ಅದು ನಿನ್ನ ಮನೆಯಿಂದ ಹೊರಗೆ ಬರುವುದಿಲ್ಲ. ಸುಗಂಧ ದ್ರವ್ಯಾದಿಗಳು ನೀನು ವಿದೇಶದಿಂದ ತರಿಸಿದ್ದು ನಿನ್ನ ಮನೆಯಿಂದ ಹೊರಗಾದ ಒಂದು ಸಲ ಆದ್ರೂ ತಂದಿದ್ಯಾ? ಈ ಸಲ ಕೊಡ್ತೇನೆ. ಈ ಸಲ ಯಾವಾಗ ಕೊಡುವುದು? ನಿನ್ನ ಮದುವೆಗೆ. ಮೊನ್ನೆ ನಿನ್ನ ಚಿಕ್ಕಪ್ಪ ಬಂದು ಹೋಗಿ ಆಯ್ತು. ತಂದಿದ್ಯಾ? ಹಾಗಲ್ವೇ? ನಿನ್ನ ಮದುವೆಗೆ ಅಲಂಕಾರಕ್ಕೆ. ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಡ. ಬೇಕಾದನ್ನೆಲ್ಲ ಸಿದ್ಧಪಡಿಸಿ ಇಟ್ಟಿದ್ದೇನೆ. ಸರಿ. ಮತ್ತೆ ಯಾವ ಸಂದರ್ಭಕ್ಕೆ ಏನು ಬೇಕೋ ಅದನ್ನೆಲ್ಲ ಹಚ್ಚಿಕೊಳ್ತೇನೆ. ಸರಿ. ಹುಡುಗನ ಅನ್ವೇಷಣೆ ಆದ ಕೂಡಲೇ ವ್ಯವಸ್ಥೆ ಮಾಡ್ತೇನೆ. ಶೃಂಗಾರ, ನಾನು ಒಳಗಿರ್ತೇನೆ. ಶೃಂಗಾರಗೊಳ್ಬೇಕು. ಈ ಮೊದಲು ಮದುವೆ ವಿಷಯ ಯೋಚನೆ ಮಾಡು, ಆಮೇಲೆ ಬೇರೆ ಯೋಚಿಸಬೇಡ. ವಿಚಾರ ತಂಪು ಲೇಪನಗಳನ್ನು ಅಣ್ಣ ಲೇಪನ ಮುಖಕ್ಕೆ ಎಲ್ಲ ವ್ಯವಸ್ಥೆ ಮಾಡುವ. ಇನ್ನು ರಾಜಕೀಯ ವಿಚಾರ ಇಲ್ಲಿಗೆ ಬಿಟ್ಟೆ. ಮದುವೆ ಆಗುವಲ್ಲಿಯವರೆಗೆ ಮುಖಕ್ಕೆಲ್ಲ ಲೇಪಿಸಿ ಸರಿ ಹಾಗೆ ಬಿದ್ದುಕೊಂಡು ಮತ್ತೆ ತೊಳೆಯುವುದು. ಆಯ್ತಲ್ಲ? ಗಂಧ ಚಂದನ ಆಯ್ತಾಯ್ತು. ವ್ಯವಸ್ಥೆ ಮಾಡ್ತೇನೆ. ವಿಶ್ರಾಂತಿ ಮಾಡ್ಕೊ. ಹೇಗೆ ಈಗೂ ಸಮಸ್ಯೆ ಆಯ್ತಲ್ಲ? ಹೌದಪ್ಪ. ಮದುವೆ ಮಾಡದೇ ಇದ್ರೆ ಮಾಡ್ಬೇಕು. ಇದಕ್ಕೆ ಮಾಡ್ಲೇಬೇಕು. ಇದಕ್ಕೆ ಮಾಡ್ಲೇಬೇಕು. ನಾಚಿಕೆ ಬಿಟ್ಟು ಅವಳೇ ಬಂದು ಕೇಳ್ತಾರೆ ಅಂತ ಆದ್ರೆ ಇನ್ನು ನಮ್ಮ ಮಾನವರ್ಯದೆ ಹೋದ್ದೆ. ಹೊರಗಡೆ ತಿರುಗಾಡ್ಲಿಕ್ಕುಂಟ. ಮದುವೆ ಮಾಡದೇ ಇದ್ರೆ ಹೋಗುದೆ. ಅವಳೇ ಹುಡುಕಿಕೊಂಡ್ರೆ ನಮ್ಮ ಮರ್ಯಾದೆ. ಓಡಿದ್ರೆ ಹೌದು, ಓಡಿದ್ರೆ ಏನಾದೀತು? ಅದಕ್ಕೆ ಒಬ್ಬನನ್ನು ಕರೆಸಬೇಕು. ಯಾರು? ನಮ್ಮ ಮಾವ ಇದ್ದಾನೆ, ಮಾರೀಚ. ಅವರನ್ನೇ ಕರೆಸ್ತೇನೆ. ಮಾವಯ್ಯ, ಮಾವಯ್ಯ. ಏನಪ್ಪ ಕರೆದೆ? ಬಲವಾದಂತಹ ಕಾರಣ ಉಂಟು. ಏನದು? ಓಲಗಸ್ತನಾಗಿದ್ದಂತಹ ಸಂದರ್ಭ ಶೂರ್ಪನಖೆ ಬಂದ್ಲು. ಮದುವೆ ಮಾಡೋಣ ಎಂಬ ಹಾಗೆ ಹೇಳಿದ್ಲು. ಈಗ ಅಲ್ಲಿಗೆ ಬಂದು ಮುಟ್ಟಿತ. ಹೌದು, ಹೆಣ್ಣು ಮಕ್ಕಳೇ ಈಗ ಮದುವೆ ಮಾಡುವಂತ ಕೇಳುವಂತ ಸಂದರ್ಭ. ಹಾಗಿರುವಾಗ ಮದುವೆ ಮಾಡದೇ ಇದ್ರೆ ನಮಗೆ ಸಮಸ್ಯೆ ಒಂದಕ್ಕೆ. ಹಾಗಾಗಿ ಮದುವೆ ಮಾಡ್ಲೇಬೇಕು. ಹೌದು, ಯೋಗ್ಯ ಬೇಡ, ಹೇಗಿದ್ರು ಆದಿತ್ತು ವರ. ಯೋಗ್ಯ ವರನೇ ಬೇಕು ಅಂತಿಲ್ಲ, ಅನುರೂಪನೇ ಬೇಕು ಅಂತಿಲ್ಲ. ಯಾವ ರೀತಿ ಇದ್ರೂ ಆದಿತ್ತು. ಅವಳಿಗೆ ಒಬ್ಬ ಗಂಡ ಬೇಕು, ಗಂಡು ಅಂತ ಬೇಕು. ನೋಡುವ, ಒಂದು ಮದುವೆ ಮಾಡಿ ಈ ಸಲ ಮನೆಯಿಂದ ಕಳಿಸಬೇಕು. ಈಗ ಅವಳ ರೂಪಕ್ಕೆ ಸರಿಯಾದ ವರ ಎಲ್ಲಿದ್ದಾನಂತ. ಇದ್ದಾನೆ. ಇದಾನ? ಎಲ್ಲಿ? ಇಲ್ಲಿಲ್ಲ, ಭೂಲೋಕದಲ್ಲಿಲ್ಲ. ಭೂಲೋಕದಲ್ಲಿ, ಪಾತಾಳದಲ್ಲಿ ಇರುವುದು. ಪಾತಾಳದಲ್ಲಿ ಎಲ್ಲ ಹಾವುಗಳೇ ಇರುವುದು. ಎಲ್ಲ ಹೋಗಿ ಮಾತಾಡಿ ಇಬ್ಬರು ಸೈತನನ್ನು ಆದಷ್ಟು ಬೇಗ ವ್ಯವಸ್ಥೆ ಮಾಡಿಕೊಳ್ತೇನೆ.
ಕಾಲಕೇಯರ ಕುಲದ ವಿದ್ಯುತ್ ಜೀವನ ಪಾತಾಳ ಲೋಕದಿಗೆ ಕೂಳರಿಂದೊಡಗೂಡಿ ಮೆರೆದನು ಕೂಳರು ಒಡಗೂಡಿ ಮೆರೆದನು ಓಲಗದಲ್ಲಿ ಹುಟ್ಟುವಾಗ ಪ್ರತಿಯೊಬ್ಬನು ಜಂತುವಾಗಿ ಹುಟ್ಟುತ್ತಾನೆ. ಮಾಡುವಂತಹ ಕರ್ಮದಿಂದಲೇ ಅವ ಇಂತಹ ಜಾತಿ, ಇಂತಹ ವರ್ಣ, ಇಂತಹ ಗೋತ್ರ ಇದೆಲ್ಲ ತೀರ್ಮಾನ ಆಗುವುದು ನಂತರ. ಹಾಗಾದ್ರೆ ನಾನು ಕೂಡ ಹುಟ್ಟುವಾಗ ಒಂದು ಜಂತುವೇ ಆಗಿದ್ದೆ ಅಂತ ಕಾಣುತ್ತದೆ. ಖಂಡಿತ. ಇಲ್ಲದಿದ್ರೆ ಜಂತುವೆ ಅಲ್ಲ, ಜಂತುವೆ. ಜಂತುವೆ ಹೌದೌದು, ಜಂತುವೆ. ಜಂತು ಅಲ್ಲದಿದ್ರೆ ಆ ಹೊತ್ತಿಗೆ ನಮಗೆ ಏನು ಎನ್ನುವುದು ಗೊತ್ತಾಗುವುದಿಲ್ಲ. ಇಲ್ಲ ಇಲ್ಲ. ಕಾಲಕೇಯ ವಂಶಸ್ಥನಾಗಿ ವಿದ್ಯುಜ್ಜುಹ್ವ ನಾಮಕನಾಗಿ ಹುಟ್ಟಿಕೊಂಡೆ. ನಾವು ಹುಟ್ಟಿದ ಕ್ಷಣದಲ್ಲಿ ನಮ್ಮ ಹಿರಿಯವರೆಲ್ಲ ಹೇಳ್ತಾ ಇದ್ರು, ಏನು? ನಾನು ಹುಟ್ಟುವಾಗಲೇ ಪ್ರಪಂಚದಲ್ಲಿ ವಿಚಿತ್ರಗಳು ಕಂಡು ಬಂದವಂತೆ, ಕಾಗೆ ಗೂಗೆಗಳು ಅರಚುವುದಕ್ಕೆ ಪ್ರಾರಂಭಿಸಿದವಂತೆ, ಹೌದಾ? ಧೂಮಕೇತುಗಳು ನೆಲಕ್ಕಪ್ಪಳಿಸಿದವಂತೆ, ಉಲ್ಕಾಪಾತವಾಯ್ತಂತೆ. ಯಾಕೆ? ಭವಿತವ್ಯದಲ್ಲಿ ಏನೋ ಸಂಘಟಿಸುವುದಕ್ಕುಂಟು ಎನ್ನುವುದರ ಶುಭ ಸೂಚಕವಾಗಿ ಇಂಥದ್ದೆಲ್ಲ ಘಟಿಸ್ತದಂತೆ. ಶುಭ ಸೂಚಕ. ಶುಭ ಸೂಚಕ. ಶುಭ ಸೂಚಕ ಅಲ್ವಾ? ಅಶುಭ. ಅಶುಭ ಮತ್ತೆ ಹಾಗಾದ್ರೆ ನಾನಲ್ಲ, ನನಗಿಂತ ಮೊದಲು ಕಾಲಕ್ಕೆ ವಂಶದಲ್ಲಿ ಹುಟ್ಟಿದ್ದಾರಲ್ವಾ, ಆಗಿರ್ಬೋದು, ಅವರದ್ದಾಗಿರ್ಬೇಕು. ನಾ ಹುಟ್ಟಿದ ಮೇಲೆ ನಮ್ಮ ಕುಲಕ್ಕೊಂದು ಹೆಸರು, ನಮ್ಮ ಕುಲಕ್ಕೊಂದು ಗೌರವ ಎನ್ನುವುದು ದೊರಕಿದ್ದು. ಇಲ್ಲದಿದ್ರೆ ಯಾವ ಪ್ರಸಂಗದಲ್ಲಾದರೂ ನೋಡಿ ಕಾಲಕೇಯ ವಂಶಸ್ಥ ಎನ್ನುವಂತಹ ಶಬ್ದ ಪ್ರಯೋಗ ಉಂಟಾ? ಇಲ್ಲ. ಈ ಪ್ರಸಂಗದಲ್ಲಿ ಮಾತ್ರ. ಆದ್ದರಿಂದ ಕಾಲಕೇಯ ಎನ್ನುವಂತಹ ವಂಶಕ್ಕೆ ಒಂದು ಹೆಸರು ತಂದು ಕೊಟ್ಟವ ನಾನು. ನಾವು ಹೆಸರು ಹಾಗೆ ತಂದು ಕೊಡಬೇಕು. ನಮ್ಮ ಜಾತಿಗೆ, ನಾವು ಹುಟ್ಟಿದ ಸ್ಥಳಕ್ಕೆ ಹೆಸರು ನಾವು ತಂದು ಕೊಡಬೇಕು, ನಮ್ಮಿಂದ ಆದ ದೇಣಿಗೆ. ಆದ್ದರಿಂದಲೇ ನಮ್ಮ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥವಿಸಿಕೊಂಡು ಕಾಲಕೇಯರ ವಂಶದಲ್ಲಿರುವಂತಹ ಎಲ್ಲಾ ರಾಕ್ಷಸರು ಒಡಗೂಡಿ ಪಾತಾಳ ಲೋಕದ ಸರ್ವಾಧಿಕಾರಿ ಯಾರಾಗಬೇಕು ಎನ್ನುವ ಹಾಗೆ ಆಯ್ಕೆ ಮಾಡಿದಾಗ ಅವರ ಆಯ್ಕಾ ಸಮಿತಿಯಲ್ಲಿ ಕಂಡು ಬಂದಂತಹ ಮುಖ ಇದು. ಗೊತ್ತುಂಟಾ? ನೀವು ಅಷ್ಟು ಸಣ್ಣದು ಅಂತ ಭಾವಿಸಬೇಡಿ. ಇಲ್ಲಪ್ಪ, ಈ ಮುಖಕ್ಕೆ ಎಷ್ಟು ಬೆಲೆ ಉಂಟು ಅಂತ ಅಲ್ಲಿ ಆಲೋಚನೆ ಮಾಡಿ. ಎಲ್ಲವರು ಹಾಗೆ ಅಲ್ವಾ? ನನ್ನ ಮುಖದಲ್ಲಿ ಬಣ್ಣ 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 ಹೇಗೆ ಬೇರೆ ಬೇರೆ ಮನಸ್ಥಿತಿಯವರು ಒಟ್ಟು ಮಾಡಿ ಆಯ್ಕೆ ಮಾಡಿದ್ದಲ್ವೋ. ಹಾಗಾಗಿ ಎಲ್ಲ ಹಲವಾರು ಬಣ್ಣಗಳು ಸೇರಿ ನನ್ನ ಈ ಜೀವನ ಎನ್ನುವುದು ಸುಸ್ಥಿರವಾಗಿ ನಡೀತಾ ಉಂಟು. ಮತ್ತೆ ಹೇಳುವುದಕ್ಕೆ ಹೋದ್ರೆ, ಯಾರು ಎಷ್ಟು ಉನ್ನತವಾದ ಸ್ಥಾನಮಾನವನ್ನು ಏರಲಿ, ಅವನ ಬಗ್ಗೆ ಅಪಪ್ರಚಾರ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಅಂದ್ರೆ ಕಟ್ಟಿಟ್ಟ ಬುತ್ತಿ, ಅದರಲ್ಲಿ ಅನುಮಾನ ಇಲ್ಲ. ನಾಳೆ ನೀವು ಉನ್ನತವಾದ ಸ್ಥಾನಮಾನವನ್ನೇರಿ ಹಿಂದಿನಿಂದ ನಿಮ್ಮನ್ನು ಹೇಳುವವರು ಹೇಳ್ತಾರೆ. ಯಾಕೆ ಹೇಳ್ತಾರೆ? ಖರ್ಚಿಲ್ಲದೆ ಆಗುವಂತಹ ಎರಡು ಕೆಲಸಗಳು ಅಂತ ಹೇಳಿದ್ರೆ, ಒಂದು ಸಲಹೆ, ಮತ್ತೊಂದು ವಿಮರ್ಶೆ. ಇದಕ್ಕೆ ಎರಡಕ್ಕೆ ಯಾವ ವೆಚ್ಚವೂ ಇಲ್ಲ, ಕೂತುಕೊಂಡು ಮಾಡ್ಲಿಕ್ಕೆ ಆಗುತ್ತದೆ ಎರಡನ್ನು ಹೇಳಿದ್ರೆ. ಹೌದು. ಆದ್ದರಿಂದ ನಮಗೂ ಹಾಗೆ ಕೊರತೆ ಹೇಳುವವರು ತುಂಬಾ ಮಂದಿ ಇದ್ದಾರೆ ಹಿಂದಿನಿಂದ. ಅವ ಜನ ಸರಿ ಇಲ್ಲ ಅಂತ. ಯಾರು ಸರಿ ಇದ್ದಾರೆ ಅಂತ ಕೇಳ್ತೇನೆ. ಪ್ರಪಂಚದಲ್ಲಿ ಸರಿ ಇದ್ದವರು ಯಾರು? ಮೂರು ಮೂರ್ತಿಗಳು ಸರಿ ಇದ್ದಾರಾ? ಒಂದು ವಿಭಾಗದಲ್ಲಿ ಅವರಿಗೂ ಒಂದು ಕೊರತೆ ಎನ್ನುವುದು ಉಂಟೆ, ಇರಬಹುದು. ಉಂಟೆ, ಇರಬಹುದಲ್ಲ, ಉಂಟೆ. ನಾನು ಹೇಳ್ತೇನೆ. ಮತ್ತೆ ಅಧಿಕೃತವಾಗಿ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಒಂದು ಹೊತ್ತಿಗೆ ನಾನು ಓದಿದ ಗ್ರಂಥಗಳು ಈಗಲೂ ನಮ್ಮ ಅಟ್ಟಳಿಗೆಯಲ್ಲಿ ಉಂಟು. ಮತ್ತೆ ಉಮ್ರಿಕೆ ಹಿಡಿದಿದೆ ಮಾತ್ರ ಸ್ವಲ್ಪ. ಅಷ್ಟು ಗ್ರಂಥಗಳನ್ನು ಆರ್ಜಿಸಿದವ. ಆದ್ದರಿಂದ ನಮಗೆ ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಮೀಮಾಂಸಾದಿಗಳನ್ನು ಯಾರು ಕಲಿಸಬೇಕು ಅಂತ ಇಲ್ಲ. ನಾವು ಅಷ್ಟು ಕಲ್ತಿದ್ದೇವೆ. ಕಲ್ತವರು ಪೂರ್ತಿ ಸರಿ ಇರ್ತಾರೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಕೆಲವೊಮ್ಮೆ ನಾವು ಕಲ್ತದ್ದು ಹೆಚ್ಚಾದ್ರೂ ಹೀಗೆಲ್ಲ ಆಗುತ್ತದೆ. ಎಂತದ್ದು
ಎಂತ ಅದು ಇದು ತಿರುಗಿಸಿದೆ ಅಂತ ಹೆಚ್ಚಾದ್ರೆ ಹೀಗೆಲ್ಲ ಹೆಚ್ಚಾದದ್ದಲ್ಲ, ವಿದ್ಯೆ ಅಷ್ಟು ಇದರಲ್ಲಿ ಉಂಟು, ಭಂಡಾರ ಇರುವಾಗ ಹೊರುವಷ್ಟು ಸಾಮರ್ಥ್ಯ ಇದಕ್ಕೆ ಉಂಟ ಅಂತ ಇರುವುದು. ಜ್ಞಾನ ಭಂಡಾರ. ಜ್ಞಾನ ಭಂಡಾರ. ನಮ್ಮ ಬುದ್ಧಿಯಲ್ಲಿ ನಮ್ಮ ಪಾತ್ರೆ ಸಣ್ಣದಲ್ವ ಸ್ವಾಮಿ, ಕಡಲಿನಲ್ಲಿ ನೀರು ತುಂಬದುಂಟು, ಅದನ್ನೆಲ್ಲ ನಮ್ಮಲ್ಲಿ ತುಂಬಿಸುವುದಕ್ಕಾಗುತ್ತದೆ. ಕೆಲವೊಮ್ಮೆ ಪಾಂಡಿತ್ಯವು ಹಾಗೆ, ಅದು ಕಡಲಿದ್ದ ಹಾಗೆ, ಅದನ್ನೆಲ್ಲ ನಮ್ಮ ತಲೆಯಲ್ಲಿ ತುಂಬಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನಮ್ಮ ಪಾತ್ರೆಯಲ್ಲಿ ಎಷ್ಟುಂಟು ಅಷ್ಟನ್ನೇ ಹಾಕಿಕೊಳ್ಳುವುದಕ್ಕಾಗುವುದು, ಅವನವನ ಪ್ರಾಪ್ತಿ. ಹೌದು. ಕೆಲವೊಮ್ಮೆ ಏನಾಗುತ್ತದೆ, ನಾವು ತುಂಬ ತಗೊಂಡಿದ್ದೇವೆ, ಅದು ಒಮ್ಮೊಮ್ಮೆ ಅಲ್ಗಾಡುವಾಗ ಆಚೆ ಈಚೆ ಸ್ವಲ್ಪ ಬೀಳುತ್ತದೆ, ಅಷ್ಟೇ ಆದದ್ದು. ಬಿಡಿ, ಅದಲ್ಲ, ಬೇಕಾದಷ್ಟುಂಟು ಆರ್ಜಿಸಿದ ವಿದ್ಯಾ ಸಂಪತ್ತು. ಆದ್ರೆ ಒಂದೇ ಒಂದು ಕೊರತೆ ಅಂತ ಹೇಳಿದಲ್ಲ, ನನ್ನ ಬಗ್ಗೆ ಅಪಪ್ರಚಾರ. ನಾನು ಸರಿಯಿಲ್ಲ ಅಂತ ಹೇಳಿದ್ರೆ ವಿದ್ಯುಜ್ಜುಹ ಆಗಬಹುದು, ಆದ್ರೆ ಅವ ವ್ಯವಹಾರಕ್ಕೆಲ್ಲ ಆಗ್ಲಿಕ್ಕಿಲ್ಲ, ಅವ ಒಂದು ಸ್ವಲ್ಪ ಹುಚ್ಚ. ಅದೇ ನಾನು ಆಗದು ಯೋಚನೆ ಮಾಡೋದು ತರ ಹುಚ್ಚ ಅಂತ ನೀವು ತೀರ್ಮಾನಿಸಿದ? ಎಂತ ಸುಮ್ಮನೆ ಹೇಳಲಿಕ್ಕಿಲ್ಲ. ಕಾರಣ ಏನು ಹೇಳಿ? ಎಂತ? ನಾನು ನಿಷ್ಠೂರವಾದಿ. ಇರುವಂತಹ ಸತ್ಯವನ್ನು ಮುಖಕ್ಕೆ ಹೊಡೆದ ಹಾಗೆ ಯಾವನು ಹೇಳ್ತಾನೋ ಅವ ಈ ಪ್ರಪಂಚದಲ್ಲಿ ಹುಚ್ಚ ಅನ್ನಿಸಲ್ಪಡ್ತಾನೆ. ಅದು ಹುಚ್ಚುತನಲ್ಲ, ಅದು ಹುಚ್ಚಲ್ಲ, ಸರಿಯಾದ ವಿಷಯ. ಹೌದಾ? ಹಾಗಾಗಿ ನನ್ನನ್ನು ಹುಚ್ಚ ಅಂತ ಕರೆದದ್ದೆಲ್ಲರೂ. ನಾನು ಯಾರನ್ನು ಮುಲಾಜೆ ಇಲ್ಲ ಅಲ್ವಾ? ಅದು ಒಳ್ಳೇದು. ನಾನು ತಪ್ಪು ಅಂತ ಕಂಡ್ರೆ ಸಾಕು, ತಪ್ಪು ಅಂತ ಹೇಳುದೇ ಒಳ್ಳೆ ವಿಷಯ. ಆದ್ರಿಂದ ನನ್ನನ್ನು ಹುಚ್ಚ ಅಂತ ಕರೆದ್ರು, ಬೇಸರ ಇಲ್ಲ. ಇನ್ನು ಕೆಲವರು ಹೇಳ್ತಾರೆ ಏನು, ಅವನಿಗೆ ಮದುವೆ ಆಗಲಿಲ್ಲ ಅಂತ. ಅದು ವಿಷಯ ಸರಿ, ಮಾತ್ರ ಹೇಳುದು ಸ್ವಾಮಿ. ಊರಿಗೆ ಉಪದ್ರ ಆದ್ರೆ ಮತ್ತೆಂತ ಮಾಡುದು? ಊರಿಗೆ ಯಾರು ಅಲ್ಲ, ಮದುವೆ ಆಗದೆ ಊರಿಗೆ ಉಪದ್ರ ಕೊಟ್ರೆ? ಅಯ್ಯೋ, ನಾನು ಹಾಗೆ ಕಾಣುತ್ತೇನಾ ಊರಿಗೆ ಉಪದ್ರ ಕೊಡುವವರ ಹಾಗೆ? ಮತ್ತೆ ಯಾಕೆ ಹೇಳಿದ್ರು? ಹೇಳುವುದಕ್ಕೆ ಕಾರಣ ಉಂಟು. ಅರಸನಾಗಿರುವಾಗ ವಾಮಭಾಗವನ್ನು ಒಬ್ಬಾಕೆ ಹೆಣ್ಣು ಅಲಂಕರಿಸಬೇಡ್ವೆ? ವಾಮಭಾಗ ಕ್ರಮ ಅಲ್ವಾ? ನನಗೆ ಮದುವೆ ಆಗಲಿಲ್ಲ. ಯಾಕಾಗಲಿಲ್ಲ? ಯಾಕಪ್ಪ? ನಾನು ಕೇವಲ ರಾಜನಾಗಿ ಕಾಲಕೇಯ ವಂಶಸ್ಥನಾಗಿ ಪಾತಾಳದಲ್ಲಿ ಇರುವುದಲ್ಲ. ಎಲ್ಲ ಸರಿದ್ದವರಿಗೆ ಹೆಣ್ಣು ಸಿಗುವುದಿಲ್ಲ. ಎಲ್ಲ ಸರಿದ್ದವರಿಗೆ ಸಿಗುವುದಿಲ್ಲ. ನನ್ನಂತವನಿಗೆ ಸಿಕ್ಕಿತಾ? ಸರಿ ಇದ್ದಿಂದ ಸರಿ ಇದ್ದೇನೆ ಅಂತ ನನಗೂ ಗೊತ್ತುಂಟು. ಎಲ್ಲವರಿಗಿಂತಲೂ ಹೆಚ್ಚು ಕಲಿಯಲಿಲ್ವಾ ನಾನು? ಹೌದು. ಹಾಗೆ ನನಗೆ ಸಿಗುತ್ತದಾ? ಸಿಗಬಹುದು ಎನ್ನುವಂತಹ ನಿರೀಕ್ಷೆಯಲ್ಲೇ ನಾನು ಬದುಕುತ್ತಾ ಇರುವುದು ಇಷ್ಟು ವರ್ಷದಿಂದ. ನಾಗಕನ್ನಿಕೆಯರು ಸೊಂಟ ಇಲ್ಲದ್ದು ನಮಗೆ ಅಂತಕ್ಕೆ ಸ್ವಾಮಿ? ನಾಗಕನ್ನಿಕೆಯರಿಗೆ ಸೊಂಟದಲ್ಲಿ ಬಲ ಉಂಟಾ? ಬಲ ಇಲ್ಲ ಅಂತ ಆದ್ಮೇಲೆ ನಾವು ಮದುವೆ ಆಗಿ ಅವರನ್ನು ಎಂತದಕ್ಕೆ ತೆಂಗಿನಕಾಯಿ ಹೆರಿಯುವುದಕ್ಕೆ ಕರ್ಕೊಂಡು ಹೋಗುದಾ? ಅದು ಹೇಳಿ ಪ್ರಯೋಜನ ಇಲ್ಲ. ನಮ್ಮ ಸಮಸ್ಯೆಯನ್ನು ಬಿಡಿ, ಇದು ಒಂದು ಅಪವಾದ ಆಯ್ತಾ? ಇನ್ನೊಂದು ಮಾತು ಹೇಳ್ತೇನೆ. ನಾನು ಅರಸನಾಗಿ ಮಾತ್ರ ಇರುವುದಲ್ಲ, ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶತ್ವ ಎನ್ನುವ ಅಷ್ಟಸಿದ್ಧಿಗಳನ್ನು ಕರಗತಗೊಳಿಸಿಕೊಂಡಿದ್ದೇನೆ. ಮಹಾ ಮಾಯಾವಿಯೂ ಹೌದು, ಮಾತ್ರ ಅಲ್ಲ ಮಹಾ ಮಂತ್ರವಾದಿಯೂ ಹೌದು. ನನ್ನ ಜೀವಿತಾವಧಿ ಅರ್ಧ ಆಯುಷ್ಯವನ್ನು ಯಜನ ಯಾಗಾದಿಗಳನ್ನು ಮಾಡುವುದರಲ್ಲೇ ಕಳೆದವ. ಹಾಗೆ ಹುಚ್ಚ ಅಂತ ಹೇಳುದು. ಮಂತ್ರವಾದಿಗಳೆಲ್ಲ ಹುಚ್ಚ ಹಾಗಲ್ಲ, ನಿನ್ನ ಏನೋ ಒಂದು ಕಪಟ ಇರಬೇಕು. ಕಪಟ ಅಲ್ಲ ಅದು. ಕಾರಣ ಏನು? ನಾವು ಹೊಗೆಯ ಮಧ್ಯದಲ್ಲೇ ಇರುವುದಲ್ವೋ, ನಮಗೆ ಯಾವುದು ಸ್ಪಷ್ಟವಾಗಿ ನಂಬಲಿಕ್ಕೆ ಆಗುವುದಿಲ್ಲ. ಹೊಗೆಯ ಮಧ್ಯದಲ್ಲಿ ಶುಭ್ರವಾಗಿ ಕಾಣುವುದಿಲ್ಲ ಮುಖ. ವಿಕಾರ ಹಾಗೆ ಮಸುಕಾಗಿ ಎಲ್ಲ ಕಾಣುವುದು ನಮಗೆ. ಹಾಗಾಗಿ ಮತ್ತೆ ಕೆಲವರೆಲ್ಲ ಹೇಳ್ತಾರೆ ಮಂತ್ರವಾದಿಗಳಿಗೆ ಹೆಣ್ಣು ಸಿಗುವುದಿಲ್ಲ ಅಂತ. ಯಾಕಂದ್ರೆ ಅದು ಅಣಕವಾಡುವುದು ಅಷ್ಟೇ, ಮಂತ್ರವಾದಿಗಳಿಗೆ ಹೆಣ್ಣು ಸಿಗುವುದಿಲ್ಲ ಅಂತಲ್ಲ. ಯಾಕೆ? ನಾವು ವಶೀಕರಣ ಮಾಡ್ತೇವೆ. ನಾವು ವಶೀಕರಣ ಮಾಡುವುದಕ್ಕೆ ಹೋದ್ರೆ ನಮ್ಮ ಹೆಂಡತಿ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡುದು ಅಲ್ವಾ? ಒಂದು ಪ್ರಶ್ನೆ ಬರುವುದಿಲ್ವಾ? ಹಾಗಾಗಿ ಅದಲ್ಲ. ಅದಕ್ಕೆಲ್ಲ ಋಣ ಎನ್ನುವುದು ಬೇಕು. ಋಣ ಎನ್ನುವುದು ಕೂಡಿ ಬಂದಾಗ ಎಲ್ಲ ಆಗುತ್ತದೆ. ಮತ್ತೆ ಹೇಳುವುದು ಕೇಳಲಿಲ್ವ ಸ್ವಾಮಿ ನೀವು? ಏನಪ್ಪ? ಪರಮೇಶ್ವರನ ತಲೆಯಲ್ಲಿ ಬಿಲ್ವ ಪತ್ರೆ, ನಾರಾಯಣ ದೇವರ ತಲೆಯಲ್ಲಿ ತುಳಸಿ ಪತ್ರೆ, ನಮ್ಮ ತಲೆಯಲ್ಲಿ ತಾಪತ್ರೆ. ಅದು ಮುಗಿಲಿಕ್ಕಿಲ್ಲ. ಅದನ್ನೆಲ್ಲ ಹೇಳುವ ವಿಷಯ ಅಲ್ಲ. ಓಲಗವನ್ನು ಸೇರಿದ್ದೇವೆ. ಓಲಗ ಸೇರಿದಲ್ಲಿಗೆ ಎಲ್ಲವರು ಎದ್ದು ಗೌರವ ಸಲ್ಲಿಸಿದ್ದಾರೆ ಎನ್ನುವಲ್ಲಿಗೆ ನನ್ನ ಆಳ್ವಿಕೆ ಸುಸ್ಥಿರವಾಗಿ ಉಂಟು ಅಂತ ನನಗನ್ನಿಸಿದೆ. ಏನೋ ಒಂದು ಉಂಟಂತೆ, ಯಾರ ಕಾಣ್ಲಿಕ್ಕೆ ಬಂದಿದೆ. ಬರ್ಲಿ.
ಬರ್ಬೇಕು ಬರ್ಬೇಕು ಬರ್ಬೇಕು. ಕೂತುಕೊಳ್ಳಿಕ್ಕೆ ಯಾರು ಹೇಳಿದ್ದು? ಬರ್ಬೇಕು ಅಂತ ಹೇಳಿದ್ದೆ. ಕೂತುಕೊಳ್ಳಿ ಅಂತ ಹೇಳಿದ್ನಾ? ಹೇಳಿಲ್ಲ. ಹೇಳಿ. ಎಂತ ಹಿರಿಯರಿಗೆ ಮರ್ಯಾದೆ ನೋಡಿ. ಹಿರಿಯವರು ಮರ್ಯಾದೆ ಉಂಟು. ಅಲ್ಲಿ ನಿಲ್ಲಿ. ಮತ್ತೆ ಅವು ಯಾಕೆ ಬರ್ಲಿಕ್ಕೆ ಹೇಳಿ? ಇದಕ್ಕೆ ಹೇಳಿದ್ದಂತ ಅಗಳಿ ಹುಚ್ಚ ಅಂತ ನಿನ್ನ ಸಭೆಯವರು ಹೇಳಿದ್ರು. ನಾನು ಯಾಕೆ ಅವರನ್ನು ಎಬ್ಬಿಸಿದ್ದು? ಇದು ಅವರು ಕುಳಿತುಕೊಳ್ಳುವ ಪೀಠ ಅಲ್ಲ. ವಯೋವೃದ್ಧರಿಗೆ ಅವರ ಯೋಗ್ಯತೆಗೆ ಅನುಸಾರವಾಗಿ ಇಲ್ಲಿ ಉಂಟು. ಜ್ಞಾನವೃದ್ಧರಿಗೆ ನನಗೆ ಅದೆಲ್ಲ ಪ್ರಶ್ನೆ ಇಲ್ಲ. ನನಗೆ ಕಂಡು ಬಂದ ತಪ್ಪನ್ನು ಮೊದಲು ತಿದ್ದಬೇಕು, ಆಮೇಲೆ ಉಪಚಾರ ನಮ್ಮದು. ಸ್ವಾಮಿ, ನನ್ನಿಂದ ಅಪರಾಧವಾದ್ರೆ ಮನ್ನಿಸಬೇಕು. ಎಂತ ವಿನಯತೆ. ಸರಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಸಿಕ್ಕಿದೆ ಮಾತ್ರ ಸರಿಯಾದ. ಇಲ್ಲಿ ಎಬ್ಬಿಸಲಿಕ್ಕೆ ಉಂಟಾ? ಇಲ್ಲ, ಅದು ನಿಮಗೋಸ್ಕರ ಇರುವಂತಹ ಪೀಠ. ಪ್ರಭು, ತಮ್ಮನ್ನು ನೋಡುವಾಗ, ತಮ್ಮ ಮುಖಭಾಗವನ್ನು ಕಂಡಾಗ ತಾವು ಯೋಗ್ಯತಾವಂತರು, ವಯೋವೃದ್ಧರು ಹೌದು, ಜ್ಞಾನವೃದ್ಧರು ಹೌದು. ನಿಮ್ಮಂತಹ ಯೋಗ್ಯತಾವಂತರು, ಜ್ಞಾನಿಗಳು, ಮಹಾಜ್ಞಾನಿಗಳು, ಪರಮಜ್ಞಾನಿಗಳು, ವಿಜ್ಞಾನಿಗಳು, ಪರಮಹಂಸರು, ಸಂತರು, ಮಹಂತರು ಕಾರ್ಯ ಕಾರಣ ಇಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಗಮಿಸುವವರಲ್ಲ. ಸ್ಥಳ ಇದೆ ಅಲ್ವಾ? ಎಲ್ಲವೂ ನಾನೇ. ಸ್ಥಳ ಇದೆ ಅಲ್ವಾ ನೀವು ಬರ್ಬೇಕಾದ್ದು? ಸಂತರು, ಸಂತರು, ಮಹಂತರು, ಹೌದು ಪ್ರಭು. ಕಾರ್ಯ ಕಾರಣ ಇಲ್ಲದೆ ತಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಗಮಿಸುವವರಲ್ಲ. ನಮ್ಮಲ್ಲಿಗೆ ಬಂದಿದ್ದೀರಿ ಅಂತ ಆದ್ರೆ ಬನ್ನಿ ಅಂತ ಹೇಳಿದ್ರೆ ಬರುವವರು ನೀವಲ್ಲ, ಬರಬೇಡಿ ಅಂತ ಹೇಳಿದ್ರೆ ಬಾರದೆ ಇರುವವರು ನೀವಲ್ಲ. ಹಾಗಂತ ಬಂದ್ರಿಲ್ಲಲ್ವಾ? ನನ್ನನ್ನೇನು ನಾರದ ಅಂತ ತಪ್ಪಿದ್ದಲ್ಲಿ ಇವರ ಸ್ವರಕ್ಕೂ ನಾರದರ ಸ್ವರಕ್ಕೂ ಒಂದು ಸಾಮ್ಯತೆ ಉಂಟು. ಸುಸ್ವರ. ಅಪರಾಧವಾಯಿತು. ಕುಳಿತು. ಬಂದಂತಹ ತಮ್ಮನ್ನು ಅರಸನಾಗಿ ನಾನು ಪಂಚಾಗ್ನಿ ಸಮೇತರಾಗಿ ಬಂದಂತಹ ನಿಮಗೆ ಪಂಚೋಪಚಾರವನ್ನು ಮಾಡಿದ್ದೇನೆ. ಎಂಚದು ಮಾರಾಯ, ಋಷಿ ಮುನಿಗಳ ನಾವು. ಹಾಗಾದ್ರೆ ನಾನು ಓದಿದ್ದನ್ನೆಲ್ಲ ಹೇಳಲಿಕ್ಕಿಲ್ವಾ? ಯಾರಿಗೆ ಎಷ್ಟು ಬೇಕು ಅಂತ ಇಲ್ವಾ ಮಾರಾಯ? ಒಂದು ಮಾತಾಡ್ತಿ ಮಹಾರಾಯ, ಎಷ್ಟು ಒಂದು ಯಾರು ಅಂತ ವಿಷಯ ಪಂಚಾಗ್ನಿ ಇಲ್ಲ. ಬೇಡ. ಓ, ಅಲ್ಲಿ ನೀರಿನ ಹಂಡೆ ಉಂಟು, ಬೇಕಾದಷ್ಟು ಕುಡೀರಿ, ಬೇಡದಿದ್ರೆ ಸ್ನಾನ ಮಾಡಿ, ಕುಳಿತುಕೊಳ್ಳಿ. ಯಾರು ನೀವು ಹೇಳಿ? ಮಗನೇ, ಹಿರಿಯರು ಹೇಳ್ಬೋದು. ನನ್ನ ಅಪ್ಪ ಕೂಡ ಒಂದು ದಿವಸ ನನ್ನನ್ನು ಹಾಗೆ ಕರೆಯಲಿಲ್ಲ. ಅಪ್ಪ ಕರೀಲಿಲ್ವಾ? ಹಾಗಾದ್ರೆ ಅವರು ಕರೀತಾರೆ ನೋಡಿ. ಬಾ ಮಗನ ಏಳು ಬೇಗ, ನಿನಗೊಂದು ಕಾಮಿನಿಯ ತೋರ್ಪೆನೀಗ. ತಾಮಸವಿದೇಕೆ ನೋಡು, ನೀನವಳ ಕಾಮನಾಟದಲ್ಲಿ ಕೂಡು. ಬಾ ಮಗನ ಏಳು ಬೇಗ. ಏನು ಮಾಡೋಣ ಹೇಳಿ? ತಾಳ್ಮೆ ಮುಖ್ಯ. ನನ್ನ ಅಪ್ಪ ಕೂಡ ಒಂದು ದಿವಸವು ನನ್ನನ್ನು ಹಾಗೆ ಕರೆಯಲಿಲ್ಲ. 3 ಕಾಸಿನವ ಅಂತ ಹೇಳಿದ್ದು. ಹೌದಾ? ಒಳ್ಳೆ ಮಾತು, ಒಳ್ಳೆ ಮಾತು. ಅಪ್ಪನ ಬಾಯಿಂದ ಬರಬೇಕಾದ ಮಾತೇ ಬಂದಿದೆ. ಈಗ ನನ್ನನ್ನು ಮಗನೇ ಅಂತ ಹೇಳಿದ್ರಲ್ಲ, ಯಾವ ಲೆಕ್ಕದಲ್ಲಿ ನಾನು ನಿಮಗೆ ಮಗ? ಕಾರಣ ಇಲ್ಲದೆ ಹೇಳುವುದಿಲ್ಲ. ಮತ್ತೆ ನಿನಗೊಂದು ಕನ್ಯೆಯನ್ನು ನೋಡಿ ಬಂದಿದ್ದೇನೆ. ಕನ್ಯೆ ನನಗೆ, ನನ್ನ ರೂಪಕ್ಕೆ, ನನ್ನ ಆಳಂಗಕ್ಕೆ, ನನ್ನ ವಿದ್ಯೆಗೆ, ನನ್ನ ಸಂಪತ್ತಿಗೆ ಅನುರೂಪಳು ಅಂತಲ್ಲ. ನೀವು ಹೇಳಿದ್ರಿ ಎನ್ನುವ ಕಾರಣಕ್ಕೆ ಆ ಬಗ್ಗೆ ಗಮನ ಹರಿಸುವ. ಆ ಕನ್ಯೆಯನ್ನು ನೀನು ಮದುವೆ ಆದರೆ ನಾನು ನಿನಗೆ ಚಿಕ್ಕಪ್ಪನಾಗ್ತೇನೆ. ಆ ಕಾರಣದಿಂದ ನಿನ್ನನ್ನು ಮಗನೇ ಅಂತ ಕರ್ತಾರೆ. ಆ ಕನ್ಯೆಯನ್ನು ಮದುವೆ ಆದ್ರೆ ನೀವು ನನಗೆ ಚಿಕ್ಕಪ್ಪ ಆಗುತ್ತೆ. ನೀವು ಹಾಗಾದ್ರೆ ಹುಡುಗಿಗೆ ಏನಾಗಬೇಕು? ನಾನು ಮಾವಯ್ಯ. ಮಾವ. ತಮ್ಮ ನಾಮಧೇಯ? ಮಾರೀಚ. ಓ, ಮಾಚ ಚಿಕ್ಕಪ್ಪ. ಮಾಚ, ಮಾರೀಚ. ನಾವು ಅದನ್ನು ಉದ್ದ ಇದ್ದ ಹೆಸರನ್ನು ತುಂಡು ತುಂಡು ಮಾಡಿ ಹೇಳು. ಹಾಗೆ ಮಾಚ. ಮಾಚ ಚಿಕ್ಕಪ್ಪ. ಇದು ತಾವು ಹೇಳಿದ ಹೆಣ್ಣು ಯಾರು ಅಂತ ಗೊತ್ತಾಗಲಿಲ್ಲ. ಲಂಕೆ. ಲಂಕೆ ಅವರ ನೀವು?
ಒಂದು ಸಂದರ್ಭದಲ್ಲಿ ಎಂತ ಸಾಧನೆ ಮಾಡಿದ್ದೀರಿ ಪ್ರಭು. ವಿಶ್ವ ಪ್ರಶಸ್ತಿಯನ್ನೇ ನಿಮ್ಮ ಮುಡಿಗೇರಿಸಿಕೊಂಡವರು. ಒಳ್ಳೆ ಸಾಧನೆ. ಲಂಕೆ ಅಲ್ಲಿ ಅಧಿಕಾರಿ ರಾವಣೇಶ್ವರ ಅಲ್ಲ, ದಶಕಂಠ. ದಶಕಂಠ ರಾವಣೇಶ್ವರ ನಮ್ಮಲ್ಲಿ ಹೇಳುವಂತದ್ದಲ್ಲ, ನಮಗೆ ಗೊತ್ತುಂಟು ಅವನ ಅವಸ್ಥೆಲ್ಲ. ದಶಕಂಠ ಹೇಳಿ. ಅವನೊಬ್ಬನೇ ಅಲ್ಲ, ಮತ್ತೆ ಕುಂಭಕರ್ಣ, ವಿಭೀಷಣ, ಒಬ್ಬಳು ಹೆಣ್ಣು. ಗೊತ್ತುಂಟಪ್ಪ, ನಮ್ಮ ವಿಶ್ರವಸೋರ ಮಗ ಅಲ್ವಾ? ಅವರ ಹಿನ್ನೆಲೆ ನಮಗೆ ಗೊತ್ತಿಲ್ವಾ? ನಮ್ಮದೇ ಅಲ್ವಾ ಅದು ಸಂತಾನ? ಶೂರ್ಪನಖೆ ಅಂತ ಅವಳ ಹೆಸರು. ಶೂರ್ಪನಖೆ ಹೇಗೆ ಹುಡುಗಿ ಹೇಗಿದ್ದಾಳೆ ಚಿಕ್ಕಪ್ಪ? ಹುಡುಗಿ ನಿನ್ನ ರೂಪಕ್ಕೂ ಅವಳ ರೂಪಕ್ಕೂ ಒಂದು ಜೋಡಿ ಸಾಮ್ಯತೆ. ಹೆಣ್ಣು ಹೊನ್ನು ಮಣ್ಣುಗಳ ಇತ್ತರೆ ಹೆಣ್ಣು ಹೊನ್ನು ಮಣ್ಣುಗಳ ಇತ್ತರೆ ಎನ್ನಿಸದೆ ಸಂಗ್ರಹಿಬುದುತ್ತಮ ಪುಣ್ಯಗೀನರಿಗಿದು ಈ ಪರಿಯ ಸಂಯೋಗ ಘಟಿಪುದಿ ಪುಣ್ಯಗೀನರಿಗಿ ಪರಿಯ ಸಂಯೋಗ ಘಟಿಪುದಿ ಮಿಣ್ಣದೈದುವೆ ನಿನ್ನ ಸಂಗಡ ಕಣ್ಣಿನಲ್ಲಿ ನಾನವಳ ಮುಖ ಮೈ ಬಣ್ಣದೊಲವ ನಿರೀಕ್ಷಿಸಿದ ಮೇಲೆ ಮದುವೆಯಾಗುವೆನೋ ಚಿಕ್ಕ ಮದುವೆಯಾಗುವೆನು ಜಿಯ ಪ್ರಭೋ, ತಾವು ಹೇಳಿದಂತಹ ಮಾತುಗಳನ್ನು ಕೇಳುವಾಗ ನಾನು ನನ್ನ ಮನಸ್ಸಿನೊಳಗಡೆ ತರ್ಕಿಸುವಾಗ ನನ್ನಲ್ಲೇ ನಾನು ಪ್ರಶ್ನೆಯನ್ನು ಹಾಕಿಕೊಂಡೆ. ನನ್ನಲ್ಲೇ ನನಗೆ ಉತ್ತರವು ದೊರಕಿತು. ಆಕೆಯನ್ನು ನಾನೇ ಮದುವೆ ಆಗಬೇಕಾದ ಕಾರಣ ಏನು, ಮದುವೆ ಆಗಬೇಕಾದ ಅನಿವಾರ್ಯತೆ ಏನು, ಇದು ನನ್ನ ಮನಸ್ಸಿನೊಳಗೆ ನಾ ಹಾಕಿಕೊಂಡಂತಹ ಪ್ರಶ್ನೆ. ಅದಕ್ಕೆ ನನಗೆ ಸಿಕ್ಕಿದ ಉತ್ತರ ಯಾವುದು ಬಲ್ಲಿರ? ಹೆಣ್ಣು ಹೊನ್ನು ಮಣ್ಣು ಇದೆಲ್ಲ ಸಿಗಬೇಕು ಅಂತ ಇದ್ರೆ ಪೂರ್ವಾರ್ಜಿತವಾದಂತಹ ಪುಣ್ಯ ಸಂಚಯ ಎನ್ನುವುದು ಬೇಕಾಗುತ್ತದೆ. ನಾನಂತೂ ಈ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ ಎನ್ನುವುದು ನನಗೆ ದೇವರಾಣೆ ನಂಬಲಿಕ್ಕಾಗುವುದಿಲ್ಲ. ಹಾಗಂತ ನನ್ನ ಹಿರಿಯವರು ಮಾಡಿರ್ಲಿಕ್ಕೂ ಸಾಕು. ಆದ್ರಿಂದ ಒಂದು ಹೆಣ್ಣು ದೊರಕಿದೆ ಅಂತ ಆದ್ರೆ ಬಿಡುವುದು ಯಾಕೆ? ಆದ್ರೆ ಒಂದು ಚಿಕ್ಕಪ್ಪ, ನಿಮ್ಮ ಮಾತಿಗೆ ಗೌರವವನ್ನು ಕೊಟ್ಟು ನಾ ಈ ಕ್ಷಣದಲ್ಲಿ ಹೊರಡುವೆ ಲಂಕೆಗೆ. ನಾನು ಕರ್ಕೊಂಡು ಹೋಗ್ತೇನೆ ನಾನು. ಆದ್ರೆ ಒಂದು ಅಲ್ಲಿಗೆ ಬಂದು ಆ ಹೆಣ್ಣಿನ ಬಣ್ಣ ಗುಣ ಅದು ನೋಡ್ಬೇಕಿಲ್ಲ, ಸೌಂದರ್ಯ, ವರ್ತನೆ, ಸ್ವರ. ಅಯ್ಯೋ, ನೀನು ಎಲ್ಲಿದ್ದಿ? ನಾನು ಪಾತಾಳದಲ್ಲಿದ್ದಿ. ಅವಳನ್ನು ನೋಡ್ಬೇಕು ಅಂತ ಇಲ್ಲ. ಕಣ್ಣು ಮುಚ್ಚಿ ತಾಳಿ ಕಟ್ಟುವುದೇ. ಅಷ್ಟು ಸೌಂದರ್ಯವತಿ. ಬಿಳಿ 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 ಬಣ್ಣ. ನೀವು ನನಗೆ ಆಸೆ ಹುಟ್ಟಿಸಬಾರ್ದು. ಬೆಳ್ಳಗೆ ಬೆಳ್ಳಗೆ ಶರೀರ. ಅಯ್ಯೋ, ಉರುಟಾದ ಮುಖ. ಅಲ್ಲ, ಹಾಗೆ ನಾನು ಬೆಳ್ಳಗೆ. ಹೌದೌದು, ಹುಟ್ಟುವಾಗ ನಾನು ಬೆಳ್ಳಗಿದ್ದೆ. ಅದು ಸರಿ. ಎಲ್ಲಾದ್ರೂ ಬೆಂಕಿ ಯಜ್ಞಕುಂಡದ ಎದುರಿಗೆ ಹಾಗೆ. ಅದಕ್ಕೆ ಇದು ಸರಿ, ಇದಕ್ಕೆ ಅದು ಸರಿ. ಹೌದಾ? ಹಾಗಾದ್ರೆ ನನಗಲ್ಲಿಯ ಮಣ್ಣೂ ದೊರಕುತ್ತದೆ. ಆ ಹೆಣ್ಣನ್ನು ಮದುವೆಯಾದೆ ಅಂತ ಆದ್ರೆ ಬಳುವಳಿಯಾಗಿ ಹೊನ್ನೂ ದೊರಕುತ್ತದೆ. ಇನ್ನು ತಡವೇಕೆ? ನೀವು ಅವಳಿಗೆ ಮಾವ, ನನಗೆ ಚಿಕ್ಕಪ್ಪ. ನಮ್ಮ ದಿಬ್ಬಣಿಗರನ್ನು ನೆರಹಿಕೊಂಡು ನಾವು ಬರ್ತೇವೆ. ಯಾಕಂತ ಹೇಳಿದ್ರೆ ಹಾಗೆ ಬರುವುದಲ್ಲ, ಮತ್ತೆ ನೀನು ಮತ್ತೆ ಬರುವುದಲ್ಲ, ಮತ್ತೆ
ದಿಬ್ಬನ ಸಹಿತವೇ ನಾವು ಬರುವುದು. ಹಾಗೆ ಆಗುದಿಲ್ಲ. ನಮ್ಮಲ್ಲಿ ಕ್ರಮ ಉಂಟು. ಎಂತದು? ನಮ್ಮಲ್ಲಿ ಹಳದಿ ಶಾಸ್ತ್ರ, ಮದರಂಗಿ ಶಾಸ್ತ್ರ ಎಲ್ಲ ಉಂಟು. ಇದಕ್ಕೆ ಮತ್ತೆ ಮಾಡುವ. ಆರಂಭದಲ್ಲಿ ಮದುವೆ, ಮದರಂಗಿ ಶಾಸ್ತ್ರ ಮತ್ತೆ ಮಾಡುವ. ಮಗುವಿನ ನಾಮಕರಣ ಮತ್ತೆ ಮದರಂಗಿ ಶಾಸ್ತ್ರ ಒಟ್ಟಿಗೆ. ಒಳ್ಳೆಯದು. ಇದೊಂದು ಹೊಸ ರೀತಿಯ ಮದುವೆ. ಅಲ್ಲ, ಎಲ್ಲಿದ್ದಾರೆ ನಿನ್ನ ಡಿಬ್ಬಣಿಗಳು? ಪ್ರಥಮ ರಾತ್ರಿ ಅವತ್ತೇ ಮದರಂಗಿ. ಹೌದೌದು. ಪ್ರಥಮ ರಾತ್ರಿ ಯಾವಾಗ? ಯಾವಾಗ? ಮಗು ಆದ ಮೇಲೆ ಪ್ರಥಮ ರಾತ್ರಿ. ಹೌದಾ? ಇದೊಂದು ಒಳ್ಳೆ ಅನುಭವ. ನೋಡುವ. ಇದು ಹಾಗಾದ್ರೆ ನಾನು ಬರುವುದೇ ಅಂತ ನೀವು ಆಗಾಗ್ಲೇ ಹೇಳಿದ್ರೆ ನಮ್ಮಲ್ಲಿ ಸಿದ್ಧತೆ ಎಲ್ಲ ಆಗ್ಬೇಕಿತ್ತು. ವ್ಯವಸ್ಥೆ ಎಂತದು? ನಿನಗೆ ಯೋಚನೆ ಮಾಡಿದಾಗೆ ಆಗುದಿಲ್ವಾ? ಮಂತ್ರವಾದಿ ಅಲ್ವಾ? ಫಲರೇ ಅಜ್ಞಾನ ಎನ್ನುವಂತಹ ಅಂಧಕಾರ ನನ್ನನ್ನು ಮೆತ್ತಿಕೊಂಡಿತ್ತು. ಸುಜ್ಞಾನ ಎಂಬಂತಹ ಸುಂದಕಾರ ಬಂದಿದೆ. ಸುಜ್ಞಾನ ಬಂದಿದೆ. ಸುಜ್ಞಾನ ಎನ್ನುವಂತಹ ದೀಪವನ್ನಿಟ್ಟು ನನ್ನ ಅಸ್ತಿತ್ವ ಏನು ಎನ್ನುವುದನ್ನು ನೆನಪಿಸಿದ್ದೀರಿ. ಇದ್ದು ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶತ್ವ ಎನ್ನುವ ಅಷ್ಟಸಿದ್ಧಿಗಳನ್ನು ಆಗೊಂದ್ಸಲ ಕೇಳಿದ್ದಾರೆ. ಅದು ನಿಮಗೆ ಕೇಳಲಿ ಅಂತ ಹೇಳಿದ್ದು. ಅದನ್ನು ಪ್ರಯೋಗಿಸಿ ಮುಖೇನವಾಗಿ ಬರ್ಲಿ, ನಿನ್ನೊಟ್ಟಿಗೆ ಬರ್ತಾರೆ. ನೋಡಿ ನೋಡಿ, ಶಬ್ದ ಕೇಳ್ತದೆ. ನನ್ನ ಮರಣಕ್ಕದು. ಮದುಮಗ, ನಿನ್ನ ತಂಗಿಯನ್ನು ಮದುವೆ ಆಗುವಂತ ಮದುಮಗ ನೋಡಿ, ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ಒಳ್ಳೆ ವರ ಮಾತ್ರ. ನಿನ್ನ ತಂಗಿಗೆ ಸರಿಯಾದ ವರ, ಒಪ್ಪುವಂತಹ ಜೋಡಿ. ಚಿಕ್ಕಪ್ಪ ಒಂದ ತಿಂದು ಮಾತಾಡಬೇಕು, ಇಲ್ಲಾಂದ್ರೆ ಮೊದಲು ಮಾತಾಡಬೇಕು. ಈತ ನಾರುದಲ್ಲ, ರಾವಣೇಶ್ವರ ಮಹಾತ್ಮ. ನಿನ್ನ ಭಾವಯ್ಯ. ಬಾವಿ? ಬಾವಲ್ಲ, ಭಾವ. ಅದೇ ಬಾವಿ ಭಾವಯ್ಯ. ಇನ್ನು ಬಾವಿಯೇ. ಬಾವಿಯ ಬಾವಯ್ಯ ಒಮ್ಮೆ ಅಪ್ಪಿಕೊಳ್ಳಲಿ. ಬೇಡ ಬೇಡ, ಮುಳ್ಳು ಹಾಕ್ತಾರೆ, ಮುಳ್ಳು. ಮದುಮಗನಿಗೆ ಒಂದು ವ್ಯವಸ್ಥೆ ಮಾಡಿ. ಕುಡಿಲಿಕ್ಕೆ ಏನಾದ್ರೂ ಉಂಟಾ? ಬನ್ನಿ. ನಿಮ್ಮಲ್ಲಿ ಒಂದು ಕುಡಿಲಿಕ್ಕೆ ಕೊಡುವ ಕ್ರಮ ಇಲ್ವಾ? ನಮ್ಮಲ್ಲಿ ಎಲ್ಲ ಕುಡಿಲಿಕ್ಕೆಲ್ಲ ಎಂತ ವ್ಯವಸ್ಥೆ ಗೊತ್ತುಂಟ? ಮದುವೆ ಆದ ಮೇಲೆ ಕುಡಿಯುವ, ಆಮೇಲೆ ತಿನ್ನುವ. ಇದು ಮಾಯಾದಿಬ್ಬಣ. ಮಾಯಾದಿಬ್ಬಣ ಎಂತದು ಮಾಯಾದಿಬ್ಬಣ? ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸುವ. ಬೇಗ ಬೇಗ ಬೇಗ. ಹುಡುಗಿ ಯಾರಲ್ಲಿ? ಅಂತರ್ಪಟ. ಬರ್ಲಿ. ಅಂತರ್ಪಟ, ಅಂತರ್ಪಿಸಾಚಿ. ಅಂತರ್ಪಟ, ಅಂತರ್ಪಿಸಾಚಿಯಲ್ಲಿ ವ್ಯವಸ್ಥೆ ಮಾಡಿ. ಪ್ರೇತರಿಲ್ವಾ? ಆಗ್ತದೆ.
ಹೆಣ್ಣು ಬರ್ತದೆ. ಪ್ರೇತರಿಲ್ವಾ? ಪ್ರೇತರಲ್ಲ, ಪುರೋಹಿತರು ಬರ್ತಾರೆ. ನಮ್ಮದೆಲ್ಲ ಮಾಯಕದಲ್ಲಿ ಅಂತರ್ಪಟ ಮದುವೆ ಆಲಗದವರಿಲ್ಲಲ್ಲ, ಅವರೇ ಬಡಿ. ಪುರೋಹಿತರು ಮದುವೆ ಆದ ಮೇಲೆ ಪ್ರಸ್ತಕ್ಕೆ ಪುರೋಹಿತ. ಹೌದೌದೌದು. ನಾನಿಲ್ಲ. ನೀನಿಲ್ಲ. ನೀನಿಲ್ಲದೆ ಪ್ರಸ್ತ ಆಗ್ತದ? ಅಲ್ಲ, ಮತ್ತೆ ನೀವೇ ಹೇಳಿದ್ದಲ್ಲ ಮದುವೆಗೆ ಪುರೋಹಿತ. ಹುಡುಗಿಯನ್ನು ಕರೆತನ್ನಿ. ಬಂದಿದ್ದಾಳೆ. ಒಂದು ಮುಖ ನೋಡ್ಲಿ. ಹುಡುಗಿ ಬಂದಿದ್ದಾಳೆ, ಮುಖ ನೋಡ್ಬೇಕಾ? ಹುಡುಗಿಯ ಮುಖ ತೋರಿಸಿ ಮೊದಲು ನಾವು ಒಪ್ಪಿಕೊಳ್ಬೇಕು. ನೋಡಿಲ್ಲಿ ಸ್ವಲ್ಪ ಮುಖ ಮಾತ್ರ. ತಡ್ಡಿ ಪುಣ್ಯಾತ್ಮ, ಏನು ಅಷ್ಟು ಅವಸರ ನಿನಗೆ? ಚಿಕ್ಕಪ್ಪ ಎಂತದು ಅದು? ಹುಡುಗಿಯ? ಅಯ್ಯೋ ಅಲ್ಲಪ್ಪ, ದೇವರಾಣೆ ಹುಡುಗಿ ಅಲ್ಲ. ಅಲ್ಲ ಹುಡುಗಿ ಅಲ್ಲ, ದೇವತೆ. ಮತ್ತೆ ನಾನು ಹೇಳಿದಾಗ ಇಲ್ವಾ? ಬಣ್ಣ ನೋಡು, ಬಣ್ಣ ನೋಡು. ಆಯ್ತಾ? ಮೊದಲೇ ನನ್ನ ಹೃದಯ ಬಹಳ ಮೃದು ಪುಣ್ಯ. ಮಾಲೆ ಉಂಟಪ್ಪ, ಮಾಲೆ ಮಾಲೆ ಬಾಲೆ ಬಾಲೆ ಎಂತದ್ದು ಬಾಲೆ? ಈಗ ಹುಡುಕ ಆಯ್ತಾ? ಎಲ್ಲುಂಟು ಮಾಲೆ? ಮಾಲೆ ಬೇಡ, ಮಾಲೆ ಬೇಡ. ಕೈಗಳು ಮಾಲೆ ಬಂತು. ಒಂದು ಮಾಲೆ ಬೇಕು. ಹುಡುಗಿಯ ಕೈಯಲ್ಲಿ ಯಾರು ಕೊಡುದು? ಈಗ ಮಗ ಇದು ಪ್ರಥಮವಾಗಿ ಯಾರು? ನಾನ ಪ್ರಥಮ ಹುಡುಗಿ, ದ್ವಿತೀಯ ನೀನು. ಆಯ್ತಾ? ಹಾಕು ಮಗ, ಮಾಲೆ ಹಾಕು. ಏನು ಇಷ್ಟು ದೊಡ್ಡ ಕಿರೀಟ, ಅಯ್ಯೋ ಇಷ್ಟು ದೊಡ್ಡ ಮುಖ, ಹೀಗೆ ಹಲ್ಲೆಲ್ಲ ಉಂಟು, ಅಯ್ಯೋ ಜೊಲ್ಲು. ಏನೋ ಯೋಚನೆ ಮಾಡಿದ್ದಿ. ತೋರಿಸಿ ಎಷ್ಟು ಚಂದ ಅಂತ ಆಗ ನೋಡು, ಸರಿ ನೋಡು, ಸರಿ ನೋಡು. ಹುಡುಗಿಯನ್ನು ನೋಡು. ಮತ್ತೆ ಇಷ್ಟು ಚಂದದ ಹುಡುಗಿಯನ್ನು ಏನಾದ್ರೂ ಯೋಚನೆ ಮಾಡುವಾಗ ಕೈ ಆಯ್ತಾ? ಮಾರಿಯೇ ಓ ಮಾರಿಯೇ ಹೊರತಿಯೊಳು ಲೋಕದ ನಾರಿಯಂದವಿದಲ್ಲ. ಮೊದಲ ವಿಚಾರಿಸದೆ ನಾ ಕೆಟ್ಟೆ, ಮುಂದೆ ದಾರಿಯನಾಗಿ ಮಾರಿಯೇ ಯಾವ್ದು ಮದುವೆ ಇದರ ಜೊತೆಯಲ್ಲಿ ಇದ್ರಂದ್ರೆ ಸಂಸಾರ. ಇದು ಭೂತ ಅಲ್ಲ, ಹೆಣ್ಣೆ ಇದು. ಅಯ್ಯೋ ಹೆಣ್ಣು ಎನ್ನುವ ಕಾರಣ ನೀನು ಬಾಯಲ್ಲಿ ಹೇಳಿದ ಕಾರಣ ನಂಬಬೇಕು, ಬಿಟ್ರೆ ರಾತ್ರಿ ಎಲ್ಲಾದ್ರೂ ನೋಡ್ತಿದ್ರೆ ನಾ ಎದೆ ಒಡೆದು ಸಾಯ್ತಿದ್ದೆ. ಇಷ್ಟು ಸೌಂದರ್ಯವಂತನಾದಂತಹ ಹುಡುಗ ನಾನು. ಇದು ಸೌಂದರ್ಯವಾ? ಮತ್ತೆಂತದ್ದು? ಇದು ಸೌಂದರ್ಯ ಹೇಗಾಗ್ತದೆ? ಮತ್ತೆ ಯಾರಾದ್ರೂ ನೋಡಿದ್ರೆ ಏನಂದಾರು? ಏನಂದಾರು? ಸ್ವಲ್ಪ ದೂರಕ್ಕೆ ಹೋಗಿ ಮಾತಾಡಬೇಕು ಅಂತ ನಿಮ್ಮ ಹತ್ರ ಬಂದರು. ಮುಖದಲ್ಲಿ ಏನು ಗೇರ ಇದು? ಯಾವುದು ಇದು? ಅದು ನಮ್ಮ ಕಾಲಕ್ಕೆ ಕ್ರಮವೇ ಆಗಿ. ಹೌದಾ? ಆಗ್ಲಿ. ಈಗ ಇವಳೆ ಒಳ್ಳೆಯ ಮಾತಿನಲ್ಲಿ ಹೇಳ್ತಾನೆ, ಅವರು ಎಲ್ಲ ನನ್ನನ್ನು ಸುಮ್ಮನೆ ಹುಚ್ಚ ಅಂತ ಮರಳು ಮಾಡಿ ನಿನ್ನನ್ನು ಮದುವೆ ಮಾಡಿಸಿದ್ದು. ಇಲ್ಲಿಗೆ ನಿನ್ನ ಸಂಬಂಧ ಮುಗಿಯಿತು. ಈಗ ಎಂತದ್ದು? ಅವರು ಸರಿಯಾದ ರೀತಿಯಲ್ಲಿಯೇ ಮದುವೆ ಮಾಡಿದೆ. ನೀನ್ ಮುಟ್ಟಬೇಡ, ನನಗೆ ಉಮೇದು ಬರಿಸಬೇಡ ಸುಮ್ಮನೆ. ಈ ಕಾಡಿ ನೀವು ಆಗಲ್ಲ. ಈಗ ನಿಮ್ಗೆ ಮದುವೆ ಆಗುವಾಗ ನನ್ನ ಮುಖ ನೋಡ್ಲಿಲ್ಲ, ಆಮೇಲೆ ಕೈ ಹಿಡಿದ ಮೇಲೆ ಅಲ್ವಾ ಗೊತ್ತಾದದ್ದು. ಹೌದು, ನಾನು ಹೆಣ್ಣೆ, ಅದು ನನ್ನ ರೂಪ. ಸರಿ ಕೇಳಿ, ನನ್ನ ಜೀವನದ ಬಗ್ಗೆ ನಾನು ಎಷ್ಟು ಕಲ್ಪನೆ ಇಟ್ಟುಕೊಂಡಿದ್ದೆ. ಅದು ತುಂಬಾ ಕಲ್ಪನೆ ಇಟ್ಟುಕೊಂಡರು ಮತ್ತೆ ಕೊನೆಗೆ ಬೀಳುವುದೊಂದು ಪ್ರಪಾತಕ್ಕೆ. ಇಲ್ಲಿ ಬನ್ನಿ,
ಈಗ ನೀವು ನನ್ನನ್ನು ಮದುವೆ ಆದ್ಮೇಲೆ ನಿಮಗೆ ಯಾವ ತೊಂದರೆಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೀವು ಮಾಯಾವಿಗಳು, ನಮ್ಮಣ್ಣ 14 ಲೋಕದ ದೀಪ, ಲಂಕಾಯ ಅಧಿಕಾರಿ. ಹೌದು ಪುಣ್ಯಾತಿ, ನಾನು ನೀ ಹೇಳುವುದೆಲ್ಲ ಸರಿ, ಆದ್ರೆ ದಿನಾಲು ಈ ಮೋರೆಯನ್ನೇ ನಾನು ನೋಡ್ಬೇಡುವ? ದಿನಾಲು ಈ ಮೋರೆಯನ್ನೇ ನೋಡ್ಬೇಕು, ಬೇರೆ ಮೋರೆ ಬರ್ತದೆ ಅಲ್ಲಿಗೆ? ಹಾಗಲ್ಲ, ನನಗೆ ಒಂದು ಉಲ್ಲಾಸ, ನಿನ್ನನ್ನು ಕಾಣುವಾಗ ಒಂದು ಉತ್ಸಾಹ ಏನಾದ್ರೂ ಬರ್ಬೇಕಲ್ವ? ನನಗೆ ಹೆದರಿಕೆ ಬಿಟ್ಟರೆ ಬೇರೆ ಏನು ಆಗುದಿಲ್ಲ ಇದನ್ನು ನೋಡುವಾಗ. ಹೆದರಿಕೆ ಆಗುವಂತ ಯಾವ್ದು ಇದರಲ್ಲಿ? ಇದೊಂದು 2 ಹಲ್ಲು ಬಿಟ್ರೆ ಬೇರೆ ಏನಿದೆ? ಅದನ್ನು ಹಲ್ಲನ್ನು ಮಾಯ ಮಾಡ್ತೇನೆ. ಆಗ ಆಗ ಸುಂದರಿ ಆಗದ್ದೊಂದು ರೂಪ ಇತ್ತಲ್ಲ, ಹೌದು, ಅದೇ ಬಂದ್ರೇನು? ಅದೇ ಯಾವಾಗಲೂ ಬರ್ಲಿಕ್ಕೆ ಆಗುದಿಲ್ಲ ನನಗೆ. ಅದಾದ್ರೆ ಮಾತ್ರ, ಇದು ಬೇಡ ನನಗೆ. ಅನಿಮಾದಿ ಅಷ್ಟ ಸಿದ್ಧಿಗಳಲ್ಲಿ ಎಲ್ಲವನ್ನೂ ಪಠನ ಮಾಡಬಹುದು, ಅದು ಅರಕ್ಷಣ ಮಾತ್ರ. ಅರಕ್ಷಣಕ್ಕೆ ನಿಮಗೆ ಕಾಣ ಸಿಗ್ತೇನೆ, ಮತ್ತೆ ಎಲ್ಲಾ ಹೊತ್ತು ಹಾಗೆ ಇರ್ಬೇಕು ಅಂದ್ರೆ ಆಗ್ತದ? ಆಗುವುದಿಲ್ಲ ಅಂತಾದ್ರೆ ನಾನು ಇಲ್ಲಿಗೆ, ನಿನಗೆ ಮದುವೆ ಆಯ್ತಲ್ಲ ಹೇಗೆ, ಇಲ್ಲಿಗೆ ವಿಚ್ಛೇದನ. ಎಂತದು ಕೈಯೆಲ್ಲ ಇಟ್ಕೊಳ್ಬೇಡ, ಕೈಯಲ್ಲೆಲ್ಲ ಇವಳೆ ನಾನುಂಟಲ್ಲ ಗಂಡಸು, ನಾನು ಹೌದು, ನಾನು ಹೆಂಗಸು, ನಾನುಂಟಲ್ಲ ಗೌಟೆ ಮೇಲೆ ಬಂದು ಬಿಟ್ಟೇನು. ಹೌದಾ? ಕಾಲು ಎಡಗಾಲು ಎತ್ತಿ ಒಂದು ನಕ್ಕಂತ ತೊಳೆದ್ರೆ ಹೇಗೆ ಹೋಗ್ಬೇಕು? ಅದು ಮಾಡುದಿಲ್ಲ ಮಾತ್ರ ನಾವು. ಹೆಣ್ಣೆಲ್ವ ಇದು ನನ್ನನ್ನು ಹೊಂಡಕ್ಕೆ ದೂಡಿ ಹಾಕಿದ್ದೆ. ಇಲ್ಲ, ಹೊಂಡಕ್ಕೆ ದೂಡ್ಲಿಕ್ಕಿಲ್ಲ, ಅದು ಮತ್ತೆ ಅದು ತನ್ನಷ್ಟಕ್ಕೆ ಆಗ್ತದೆ. ಎಂತದು? ಈಗ ನಾವು ನೀವು ಮದುವೆ ಆಗಿದೆ, ಗಂಡ ಹೆಂಡತಿ ಆಗಿದೆ, ಇನ್ನು ಸಂಸಾರ ಮಾಡುವುದೇ ಬಾಕಿ. ನನ್ನ ಜೊತೆ ಬಂದ್ರೆ ಒಳ್ಳೆಯದು. ಒಂದು ವೇಳೆ ನನಗಾಗುದಿಲ್ಲ, ನಾನು ಹೋಗ್ತೇನೆ ಅಂತ ಹೇಳಿದ್ರೆ 2 ಕಾಲು ಹಿಡಿದು ನೆಲಕ್ಕೆ ಬಡಿದು ಮಾಂಸ ತಿಂದೇನು. ಇನ್ನೇನ್ ಮಾಡುದು? ಪಾಲಿಗೆ ಬಂದದ್ದು ಪಂಚಾಮೃತವೇ. ಸಂತೋಷ ಪಾಟಿ ಆಯ್ತಾ? ಇದು ನನ್ನ ಘೋರ ಶಾಪವನ್ನು ಕೇಳಿ. ಯಾರಿಗೆ? ನಿಮಗೆ. ನಮಗೆ ಯಾಕೆ? ಮತ್ತೆ ನಗಾಡುದಂತ ಅದಕ್ಕೆ ಇಲ್ಲ. ನನ್ನ ಈ ಪರಿಸ್ಥಿತಿಯನ್ನು ಕಂಡು ಯಾರೆಲ್ಲ ನಗಾಡಿದ್ದಾರೋ ಅಂತವರಿಗೆಲ್ಲ ಇಂಥದ್ದೇ ಹೆಣ್ಣು ಸಿಗದಿದ್ದವರಿಗೆ ಸಿಗದಿದ್ದರೆ ಕನಸಿನಲ್ಲಾದ್ರೂ ಇಂಥದ್ದು ಬರ್ಬೇಕು. ಈಗ ನಿಮಗೆ ಸಿಕ್ಕಿ ಆಗಿದೆ ಅಲ್ಲ, ನನ್ನ ಇಷ್ಟು ಚಂದದ ಹೆಂಡತಿ ಇರುವಾಗ ಮತ್ತೇನು ಸಾಯುವುದು? ಏನು ಸಾಯಲಿಕ್ಕಿಲ್ಲ, ಕೊನೆಗಳಿಗೆ ಹೇಳಿ ಸಾಯುವುದು. ಹೌದಾ? ಎಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡುವ, ಇವತ್ತು ನನಗೆ ಮದುವೆ ಆಯ್ತಲ್ಲ, ಇವತ್ತು ಪ್ರಥಮ ರಾತ್ರಿ ಅಲ್ವಾ? ಹೌದು. ನನ್ನ ತಲೆಯಲ್ಲಿ ಸ್ವಲ್ಪ ಹೇನುಂಟು, ಅದನ್ನು ಸ್ವಲ್ಪ ಹೆಕ್ಕು ಇವತ್ತು. ನಾಳೆ ನಮ್ಮ ಪ್ರಥಮ ರಾತ್ರಿಯನ್ನು ಮುಂದೂಡುವ. ನಿಮ್ಮ ತಲೆಯಲ್ಲಿದ್ದ ಹೇನನ್ನು ನಾನು ಹೆಕ್ಕುತ್ತೇನೆ, ಆಮೇಲೆ ನನ್ನ ತಲೆಯಲ್ಲಿಯೂ ಹೇನಿದೆ, ಅದನ್ನು ನೀವು ಹೆಕ್ಕಬೇಕು. ಪ್ರೀತಿ ಅಂದ್ರೆ ಹಾಗೆ, ಪರಸ್ಪರ ನಿಮಗೆ ನಾವು ಒದಗಬೇಕು, ನನಗೆ ನೀವು ಒದಗಬೇಕು. ಆಯ್ತು, ನಾವಿಬ್ಬರು ಇಂದಿನ ഇരുಳನ್ನು ಬೆಳಿಗ್ಗೆವರೆಗೆ ಹೇನಿನಲ್ಲಿ ಮುಗಿಸುವ.